ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಲವಾರು ತಲೆಮಾರಿನಿಂದಲೂ ವಾಸ ಮಾಡಿಕೊಂಡಿದ್ದ ಭೂಮಿಯನ್ನು ನಕಲಿ ದಾಖಲೆ ಮಾಡಿಕೊಂಡು ಭೂಮಿ ಹೊಂದಿದವರೇ ಪಡೆಯುತ್ತಿದ್ದು ಅದನ್ನು ಸ್ಥಳ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಹಿಡುವಳಿದಾರರಿಗೆ ಮಂಜೂರು ಮಾಡುವಂತೆ ಒತ್ತಾಯಿಸಿ ಬ್ರಹ್ಮಾವರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು. ಈ ಸಂದರ್ಭ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕ ಶ್ಯಾಮರಾಜ್ ಬಿರ್ತಿ ಮಾತನಾಡಿದರು. ಉಡುಪಿ ಜಿಲ್ಲೆಯಾದ್ಯಂತ ಇರುವ ಡಿಸಿ ಮನ್ನಾ ಭೂಮಿಯನ್ನು ಭೂರಹಿತ ದಲಿತರಿಗೆ ನೀಡಬೇಕು. ಅಕ್ರಮ ಸಕ್ರಮ ಸಮಿತಿಗಳು ಕರ್ನಾಟಕ ಭೂ ಮಂಜೂರಾತಿ ಅಧಿನಿಯಮದಂತೆ ಲಭ್ಯ ಭೂಮಿಯಲ್ಲಿ 50% ದಲಿತ ಸಮುದಾಯಕ್ಕೆ ನೀಡಬೇಕು ಎಂದು ಹೇಳಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿಯ ಸುತ್ತೋಲೆಯಂತೆ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಾಗೆಯೇ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಇವತ್ತು 11 ಗಂಟೆಗೆ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಸರ್ಕಾರಿ ಜಮೀನಲ್ಲಿ ಕೂತು 20-30 ವರ್ಷಗಳಾದರೂ ಸಹ ಇದುವರೆಗೂ ಹಕ್ಕುಪತ್ರವನ್ನು ಈ ಜಿಲ್ಲಾಡಳಿತ ನಮಗೆ ಕೊಡಲಿಲ್ಲ. ಒಂದೇ ಸರ್ವೆ ನಂಬರಲ್ಲಿ ಮೇಲ್ಜಾತಿಯವರು ಕೂತವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೇ ಸರ್ವೆ ನಂಬರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂತು ಅರ್ಜಿ ಕೊಟ್ಟಾಗ ಅದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಮ್ಮವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಆಗ್ರಹಿಸಿ ಇಂದು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಾವರ ತಾಲೂಕಿನಲ್ಲಿ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ರವರು ಶಿಕ್ಷಣ ನಮಗೆ ಸಂಪತ್ತು ಅಂತ ಹೇಳಿದ್ದಾರೆ. ಹಾಗೆಯೇ ಭೂಮಿಯೂ ಸಹ ಶಿಕ್ಷಣವು ನಮಗೆ ಜ್ಞಾನದ ಸಂಪತ್ತನ್ನು ಕೊಟ್ಟರೆ ಈ ಭೂಮಿಯು ನಮಗೆ ಆರ್ಥಿಕ ಸಂಪತ್ತನ್ನು ಕೊಡುತ್ತೆ, ಆಸ್ತಿಯನ್ನು ಕೊಡುತ್ತೆ. ಹಾಗೆ ನಾವು ಒಂದು ಸಬಲರಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಈ ಭೂಮಿ ನಮಗೆ ಅತಿ ಅಗತ್ಯವಾಗಿದೆ. ಅದಕ್ಕೋಸ್ಕರ ಇಂದು ನಾವು ಚಳವಳಿ ನಡೆಸ್ತಿದ್ದೀವಿ. ಉಡುಪಿ ಜಿಲ್ಲೆಯಾದ್ಯಂತ ಡಿಪ್ರೆಸ್ಡ್ ಕ್ಲಾಸ್ ರಿಸರ್ವ್ ಲ್ಯಾಂಡ್ ನಮಗೋಸ್ಕರ ಕಾದಿರಿಸಿದ ಡಿಸಿ ಮನ್ನಾ ಭೂಮಿಯನ್ನು ಎಲ್ಲ ಮೇಲ್ಜಾತಿಯವರು ಆಕ್ರಮಣ ಮಾಡಿಕೊಂಡಿದ್ದಾರೆ. ಅವರಿಗೆ ಅದಕ್ಕೆ ಹಕ್ಕುಪತ್ರವನ್ನು ಮತ್ತು RTCಯನ್ನು ಈ ಜಿಲ್ಲಾಡಳಿತ ಕೊಟ್ಟಿದೆ. ಅದೇ ಡಿಸಿ ಭೂಮಿಯಲ್ಲಿ ಕೂತ ನಮ್ಮವರಿಗೆ ಇದುವರೆಗೂ ಹಕ್ಕುಪತ್ರವನ್ನು ಕೊಡಲಿಲ್ಲ. ಹಾಗೆ ಎಲ್ಲೆಲ್ಲಿ ಡಿಸಿ ಮನ್ನಾ ಭೂಮಿಯೆಲ್ಲ ಅತಿಕ್ರಮಣ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಿ ವಶಪಡಿಸಿಕೊಂಡು ಅದನ್ನು ಭೂರಹಿತ ದಲಿತರಿಗೆ ಹಂಚಿಕೆ ಮಾಡಬೇಕು. ಎಲ್ಲರಿಗೂ ವಸತಿ ಮತ್ತು ತಾವು ಕೂತ್ಕೊಂಡಂಥ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಅವಕಾಶ ಆಗುವಂಥ ಭೂಮಿಯನ್ನು ನಮಗೆಲ್ಲ ಕೊಡಬೇಕು ಅಂತ ಹೇಳ್ತಾ ಆಗ್ರಹ ಮಾಡ್ತಾ ನಾವಿಂದು ಕರ್ನಾಟಕ ದಲಿತ ಸಂಘರ್ಷ ಅಂಬೇಡ್ಕರ್ವಾದ ತಾಲೂಕು ಸಮಿತಿ ವತಿಯಿಂದ ಇಂದಿಲ್ಲಿಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಮುಗಿದ ತಕ್ಷಣ ತಹಸೀಲ್ದಾರರಿಗೆ ಮನವಿ ಕೊಡಲಿಕ್ಕಿದ್ದೇವೆ. ರಾಜ್ಯಾದ್ಯಂತ ತಹಸೀಲ್ದಾರರಿಗೆ ಮನವಿಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ. ಸಮಿತಿಯ ನಾನಾ ಮುಖಂಡರಾದ ಶ್ಯಾಮ್ ಸುಂದರ್ ತೆಕ್ಕಟ್ಟೆ, ಶ್ರೀನಿವಾಸ್ ವಡ್ಡರ್ಸೆ, ಮಂಜುನಾಥ್ ಬಾಳ್ಕುದ್ರು, ಕುಸುಮ ಹಂಗಾರಕಟ್ಟೆ, ಎಸ್ ನಾರಾಯಣ್, ಹರಿಶ್ಚಂದ್ರ ಬಿರ್ತಿ, ಶಾಂತರಾಜ್ ಆರೂರು ಮತ್ತು ತಾಲೂಕಿನ ನಾನಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿದ್ದರು. ಬಳಿಕ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆಯವರಿಗೆ ಮನವಿ ನೀಡಲಾಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.